ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಒಂದು ಸಾರ್ವಜನಿಕ ಗೋಪೂಜಾ ಉತ್ಸವದ ಕ್ರೀಡಾಕೂಟ ಐತಲೆಕೊಡು 12ನೇ ವರ್ಷದ ಮಟ್ಟಾರೆಡೆ ಅವು 27 ತಾರೀಕಿಗೆ ಇತ್ತೀನಿ. ಮಸ್ತ್ ಗೌಜಿಡ್ ಮಲ್ಪೇರು ಕ್ರೀಡಾಕೂಟನು ಸಾರ್ವಜನಿಕವಾದ ಜೋಕ್ಲೆಗ್ ಅವಡು ಮಲ್ಲಗಲೆಗ್ ಗೊಬ್ಬುನ ಪೂರ ಉಪ್ಪುಂಡು. ಕಪ್ಪೆ ಓಟ, ರೇಸ್, ಸ್ಲೋ ಬೈಕ್ ರೇಸ್ ಅಂಚಿತ್ತಿನ ಪೂರ ಅವು ಪೂರ ಉಂಡು. ಓ ಮತ ಗೊಬ್ಬುನು ಎಂಕುಲು ಗೊಬ್ಬುದ ಏನ ಮತ ಮಲ್ದ ಅವು ಈ ವಿಡಿಯೋ ಮುಖಾಂತರ ಏನು ತೋರಿಸ್ಬೋದಿಲ್ಲ. ಬಲೆ ತೂಕ ಇವತ್ತು ವಿಶ್ವ ಹಿಂದೂ ಪರಿಷತ್ನ ನೇತೃತ್ವದಲ್ಲಿ ಆಯೋಜನೆಯಾಗಿದೆ. ಈ ಕಾರ್ಯಕ್ರಮದ ಇಂದಿನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಇಲ್ಲಿಯ ಘಟಕದ ಅಧ್ಯಕ್ಷರು ಹಾಗೂ ಹಿರಿಯರಾದಂತಹ ಜಗದೀಶ್ ಆಚಾರ್ಯ ಇವರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದಾರೆ. ಜಗದೀಶ್ ಆಚಾರ್ಯ ಅವರಿಗೆ ಶ್ರೀ ಶಿವಪ್ರಸಾದ್ ಗೌರವ ಕಾರ್ಯಕ್ರಮದ ಸ್ವಾಗತ ಮಾಡಿಕೊಡಬೇಕು. ಅಂತಾರಾಷ್ಟ್ರೀಯ ಥ್ರೋಬಾಲ್ ತಂಡದಲ್ಲಿ ಪ್ರತಿನಿಧಿಸುವಂಥವರು, ಪಕ್ಕದ ಪೂಡದವರು, ಕುಮಾರಿ ನಿಧಿಪ್ರಭುದವರು ನಮ್ಮ ಕರೆಗೆ ಹೋಗೊಟ್ಟು ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಬಂದಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇವೆ. ಕುಮಾರಿ ನಿಧಿಪ್ರಭು ಅವರಿಗೆ ಕಾರ್ಯಕ್ರಮದ ಸ್ವಾಗತ ಮಾಡಿಕೊಡಬೇಕು. ಜಿಲ್ಲಾ ವಿಶ್ವ ಹಿಂದೂ ಪರಿಷತ್ನ ಕಾರ್ಯದರ್ಶಿಗಳು ಹಾಗೂ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ಮಾಡುವಂತಹ ಶ್ರೀಯುತ ದಿನೇಶ್ ಪೆಣ್ಣನಿವರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೀವಿ. 60 ವರ್ಷ ಅದಕ್ಕೆ ತುಂಬಿ ಆಗಿದೆ. ಈಗ 60ನೇ ವರ್ಷದಲ್ಲಿ ನಾವೆಲ್ಲ ಇದ್ದೇವೆ. ಹಾಗಾಗಿ ಈ ವಿಶ್ವ ಹಿಂದೂ ಪರಿಷತ್ ಅನ್ನೋದು ಸಮಾಜದಲ್ಲಿ ಜಾಗೃತಿಯ ಜೊತೆಗೆ, ಸಮಾಜದಲ್ಲಿ ಸಂಘಟನೆಯ ವಿಸ್ತಾರದ ಜೊತೆಗೆ ಎಲ್ಲ ಸಮುದಾಯವನ್ನು ಕಟ್ಟುವಂತಹ ಕೆಲಸ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಈ ಭಾಗದಲ್ಲಿ 2013ರಲ್ಲಿ ಉದ್ಘಾಟನೆ ಆದಂತಹ ನಮ್ಮ ಈ ಘಟಕವು ಸುಮಾರು 4 ವರ್ಷದ ನಂತರ ಇಲ್ಲಿ ಮಕ್ಕಳೆಲ್ಲ ಪ್ರತಿಭೆಗಳನ್ನು ಗುರುತಿಸಿಕೊಂಡು ಅವರಿಗೂ ಕೂಡ ಒಂದು ವೇದಿಕೆ ಕಲ್ಪಿಸಬೇಕು. ಅವರಿಗೂ ಕೂಡ ದೀಪಾವಳಿಯ ಸಂದರ್ಭದಲ್ಲಿ ನಮ್ಮ ಮನೆ ಮಂದಿಗಳೆಲ್ಲ ಸೇರಿ ಒಂದು ಸಂಭ್ರಮವನ್ನು ಆಚರಿಸಬೇಕು ಅಂತ ನಿಟ್ಟಿನಲ್ಲಿ ಸುಮಾರು ಒಂದು 8 ವರ್ಷಗಳ ಹಿಂದೆ ಈ ಭಾಗದಲ್ಲಿ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೀವಿ. ಈ ಕ್ರೀಡಾಕೂಟ ಯಾರಿಗೂ ಪಾಲ್ಗೊಳ್ಬಹುದು, ಆದರೆ ನಮ್ಮಲ್ಲಿ ದೊಡ್ಡ ದೊಡ್ಡ ಮಟ್ಟದ ಬಹುಮಾನಗಳು ಅಥವಾ ನಗದು ಬಹುಮಾನಗಳನ್ನು ನಾವು ನೀಡುವಂತಹ ಕ್ರಮ ಇಲ್ಲ. ಕ್ರೀಡೆಗೆ ಸ್ಫೂರ್ತಿ ಮತ್ತೆ ಸಮಾಜವನ್ನು ಕಟ್ಟುವಂತಹ ಒಂದು ಸದುದ್ದೇಶದಿಂದ ಆಯೋಜನೆ ಮಾಡುವಂತಹ ಇದೊಂದು ಕ್ರೀಡಾಕೂಟ. ಇಲ್ಲಿ ಭಾಗವಹಿಸುವಂತವರು ತುಂಬಾ ಜನ ಭಾಗವಹಿಸ್ತಾರೆ, ಆದರೆ ಯಾರು ಕೂಡ ಇದರಲ್ಲಿ ನನಗೆ ಸೋಲಾಯಿತು ಅಥವಾ ನನಗೆ ಗೆಲುವಾಯಿತು ಅಂತಹ ದೊಡ್ಡ ಇದು ಮಾಡುವಂತಹ ಪ್ರವೃತ್ತಿಯನ್ನು ಯಾರು ಕೂಡ ಬೆಳೆಸಿಕೊಂಡಿಲ್ಲ ಇದುವರೆಗೆ. ಹಾಗಾಗಿ ಈ ಕ್ರೀಡಾಕೂಟ ಕಳೆದ 8 ವರ್ಷಗಳಿಂದ ನಿರಂತರವಾಗಿ ನಡೆದುಕೊಂಡು ಬರ್ತಾ ಇದೆ. ಈ ಭಾಗದ ಕ್ರೀಡೆಯ ಅದೇ ರೀತಿ ಮಕ್ಕಳ ಒಂದಷ್ಟು ಅವರ ಪ್ರತಿಭೆಗಳನ್ನು ಗುರುತಿಸಬೇಕು, ಅವರಿಗೆ ಪ್ರೋತ್ಸಾಹ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಇದನ್ನು ಆಯೋಜನೆ ಮಾಡ್ತಾ ಬಂದಿರೋದು. ನಮ್ಗೆ ಗೊತ್ತಿರಬೇಕಾದ್ರೆ ಕೆಲವೊಂದು ಇವಾಗ ಈ ಸಲ ನಾವೊಂದು ವಿಶೇಷವಾಗಿ ಭಾಷಣ ಸ್ಪರ್ಧೆಯನ್ನು ಸೇರಿಸಿಕೊಂಡಿದ್ದೇವೆ. ನಮ್ಮ ಹಿಂದೂ ಸಮಾಜದಲ್ಲಿ ಇವತ್ತು ಏನಾಗ್ತಾ ಉಂಟಂದ್ರೆ ಮಾತನಾಡುವಾಗ ಕಮ್ಮಿ ಆಗಿದ್ದಾರೆ. ಹಿಂದೂ ಸಮಾಜದಲ್ಲಿ ಮಾತನಾಡುವಾಗ ಕಮ್ಮಿ ಆಗಿದ್ದಾರೆ. ನಾವು ಮಾತನಾಡಲಿಕ್ಕೆ ಎಲ್ಲಿಂದಲೋ ಯಾರನ್ನೋ ಕಲಿಸಬೇಕಾದಂತ ಪರಿಸ್ಥಿತಿ ಬರ್ತಾ ಇದೆ. ಹಾಗಾಗಿ ಅದನ್ನು ನಾವು ಅರಿತುಕೊಂಡು ಇವತ್ತು ಭಾಷಣ ಸ್ಪರ್ಧೆ ಅಂತ ಒಂದು ಚಿಕ್ಕ ಒಂದು ಕಾನ್ಸೆಪ್ಟ್ ಅನ್ನು ಇಟ್ಕೊಂಡಿದ್ದೀವಿ. ಇದರಲ್ಲಿ ನಮ್ಮೆಲ್ಲರೂ ಭಾಗವಹಿಸಬೇಕು. ನಮಗೆ ಒಂದೊಂದು ಚೀಟಿ ಹಾಕಿ ನಾವು ಒಂದೊಂದು ವಿಷಯಗಳನ್ನು ಕೊಡ್ತೀವಿ. ನಿಮ್ಗೆ ಯಾವ ರೀತಿ ಸಹ ಮಾತಾಡ್ಬೋದು, ನಾವೇ ಮಾತಾಡ್ಬೋದು. ಅದರಲ್ಲಿ ನಗಡುವಂಥದ್ದಿಲ್ಲ ಅಥವಾ ಅದರಲ್ಲಿ ದೊಡ್ಡ ಒಂದು ಗೊಂದಲವನ್ನು ಮಾಡ್ಬೇಕಂತಿಲ್ಲ. ಹಾಗಾಗಿ ವರ್ಷ ನಾವು ಸಮಾಜಕ್ಕೆ ಏನು ಅಗತ್ಯ ಉಂಟಂತ ಮನಗಂಡು ಅದನ್ನು ನಮ್ಮ ಕ್ರೀಡಾಕೂಟದಲ್ಲಿ ಸೇರಿಸುವಂತ ಕೆಲಸ ಮಾಡ್ತೀವಿ. ಹಾಗಾಗಿ ಸಮಾಜವನ್ನು ಬೆಳೆಸುವಂತಹ ಮುಂದಿನ ಪೀಳಿಗೆಗಳು ನಮ್ಮ ಎದುರಿಗೆಲ್ಲ ಕುತ್ಕೊಂಡಿದ್ದೀವಿ. ನಿಮ್ಮ ಮೇಲೆ ತುಂಬಾ ಜವಾಬ್ದಾರಿ ಇದೆ. ಇವತ್ತು ನೋಡಿ, ನಿಧಿಪ್ರಭು ಅವರು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸೆಲೆಕ್ಟ್ ಆಗಿದ್ದಾರೆ ಅಂದ್ರೆ ಕೇವಲ ಅವರಿಗೆ ಒಂದು ಹೆಮ್ಮೆಯ ವಿಷಯ ಅಲ್ಲ, ಅವರ ಮನೆಯವರ ಜೊತೆಗೆ ಅವರ ಗ್ರಾಮಕ್ಕೂ ಹೆಮ್ಮೆಯ ವಿಷಯ, ನಮ್ಮ ದೇಶಕ್ಕೂ ಹೆಮ್ಮೆಯ ವಿಷಯವಾಗಿ ಅವರು ನಮ್ಮೊಂದಿಗೆ ಪಾಲ್ಗೊಳ್ತಿರೋದು ನಮಗೂ ನಿಜವಾಗಿ ಒಂದು
ಒಂದು ಸಂತೋಷದ ವಿಷಯ. ಹಾಗಾಗಿ ನೀವು ಕೂಡ ಆಗಬೇಕು, ಈ ಮಕ್ಕಳು ಕೂಡ ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಸಾಧಕರಾಗಬೇಕು, ನಮ್ಮ ಸಮಾಜದ್ದು ಮತ್ತು ನಮ್ಮ ದೇಶದ ಗೌರವವನ್ನು ಎತ್ತಿ ಹಿಡಿಯುವಂತ ಕೆಲಸ ನೀವೆಲ್ಲ ಮಾಡ್ಬೇಕಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ರಿಗೂ ವಿಶೇಷವಾಗಿ ಸ್ವಾಗತ ಮಾಡುತ್ತಾ ಎಲ್ರಿಗೂ ಶುಭವಾಗಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಕ್ರೀಡಾಕೂಟವನ್ನು ಈಗಾಗಲೇ ಉದ್ಘಾಟನೆ ಮಾಡಿದಂತಹ ವಿಧಿ ಪ್ರಭು ಅವರೇ, ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ವಿಶ್ವ ಹಿಂದೂ ಪರಿಷತ್ತು, ಬಜರಂಗದಳ ಮತ್ತು ಈ ದುರ್ಗಾವಾಹಿನಿಯ ಪ್ರಮುಖರೇ, ಮುಂಭಾಗದಲ್ಲಿ ಸೇರಿರುವಂಥ ಎಲ್ಲ ಈ ಭಾಗದ ಕಾರ್ಯಕರ್ತ ಬಂಧುಗಳೇ, ಹಿಂದೂ ಸಮಾಜದ ಬಂಧು ಭಗಿನಿಯರೇ, ಜಯಪ್ರಕಾಶ್ ಪ್ರಭು ಮಾತಾಡುವಾಗ ಹೇಳಿದರು, ಈ ಕಾರ್ಯಕ್ರಮ ಏನು ಅಂತಂದರೆ ಈ ಭಾಗದ ಸ್ಥಳೀಯರಿಗೆ ಸೀಮಿತವಾಗಿ ನಾವು ಮಾಡುವಂಥದ್ದು. ಇದರಲ್ಲಿ ಯಾವುದೇ ರೀತಿಯಾದಂಥ ಅಪೇಕ್ಷೆ ಇಲ್ಲ. ಅಂದರೆ ಎಲ್ಲರೂ ಕೂಡ ನಾವು ನಿಸ್ವಾರ್ಥವಾಗಿ ಭಾಗವಹಿಸುವಂಥದ್ದು. ನಮಗೆ ಅದರಲ್ಲಿ ಬಹುಮಾನ ಸಿಗ್ತದ ಅಥವಾ ಸಿಗೋದಿಲ್ವೋ, ಸಿಕ್ಕಿದ್ರೆ ಎಷ್ಟು ದೊಡ್ಡದ ಬಹುಮಾನ ಸಿಗ್ತದೆ ಎನ್ನುವಂಥದ್ದು ಮುಖ್ಯ ಅಲ್ಲ. ಆದರೆ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕ್ರಮದ ಜೊತೆಗೆ ನಾನು ಜೋಡಣೆ ಆಗಬೇಕು ಮತ್ತು ಇಲ್ಲಿ ನಡೆಯುವಂಥ ಈ ಕಾರ್ಯಕ್ರಮಕ್ಕೆ ಮತ್ತು ಈ ಕ್ರೀಡಾಕೂಟಕ್ಕೆ ಪ್ರೋತ್ಸಾಹ ನೀಡಬೇಕು ಎನ್ನುವಂಥ ಕಲ್ಪನೆಯೊಂದಿಗೆ ಆ ಮಾನಸಿಕ ಮನೆಯ ಮಕ್ಕಳನ್ನು ಇವತ್ತು ಬೆಳೆಸಿಕೊಡುವಂಥ ಕೆಲಸವನ್ನು ಮಾಡಬೇಕು. ಅದರ ಜೊತೆಗೆ ಇವತ್ತು ನಮ್ಮ ಮುಂದಿನ ಪೀಳಿಗೆ ಕೂಡ ಈ ಸಮಾಜ ಮತ್ತು ಧರ್ಮದ ರಕ್ಷಣೆಗೋಸ್ಕರ ಆ ಯುವಕರು ಮಕ್ಕಳು ಕೂಡ ಕಟಿಬದ್ಧರಾಗಬೇಕು ಎನ್ನುವಂಥ ವಿನಂತಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡುತ್ತಾ, ಇವತ್ತು ಈ ಒಂದು ಕ್ರೀಡಾಕೂಟ ಅತ್ಯಂತ ನಿಸ್ವಾರ್ಥವಾಗಿ ನಡೀತಾ ಇದೆ. ಮುಂದೆಯೂ ಕೂಡ ಇದು ಮುಂದುವರಿಲಿ. ಈ ಕ್ರೀಡೆಯ ಜೊತೆಗೆ ನಮ್ಮ ಸಂಸ್ಕೃತಿ ಉಳಿಲಿ, ನಮ್ಮ ಸಂಸ್ಕಾರ ಉಳಿಲಿ, ನಮ್ಮ ದೇಶ ಉಳಿಬೇಕು, ನಮ್ಮ ಧರ್ಮ ಉಳಿಬೇಕು ಎನ್ನುವಂಥ ಕಲ್ಪನೆಯೊಂದಿಗೆ ನಾವು ಇವತ್ತು ಕಣ್ಣ ಮುಂದೆ ಬೇರೆ ಬೇರೆ ಘಟನೆಗಳನ್ನು ನೋಡ್ತಾ ಇದ್ದೀವಿ. ಇವತ್ತು ನಮ್ಮ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ, ನಮ್ಮ ಸಂಸ್ಕಾರದ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ ಬೇಕಾವ್ಯಕ್ತಿಯಾಗಿ ಮಾತಾಡುವಂಥ ಒಂದಷ್ಟು ಬಂಧುಗಳು ನಮ್ಮ ಮುಂದೆ ಇದ್ದಾರೆ. ಅದಕ್ಕೆ ಉತ್ತರ ಯಾವುದನ್ನು ಕೇಳಿದರೆ ನಾವು ಸಂಘಟಿತರಾಗಬೇಕು. ಹಿಂದೂ ಸಮಾಜ ಒಂದಾಗಿ ಅದನ್ನು ಎದುರಿಸುವಂಥ ಕೆಲಸವನ್ನು ಮಾಡಬೇಕು ಎನ್ನುವಂಥ ವಿನಂತಿಯನ್ನು ಮಾಡುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಶುಭ ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಈ ಗೌರವವನ್ನು
ನಮ್ಮ ದೂರವಾಣಿ ನಿವಾಸಗಳಿಗೆ ಧನ್ಯವಾದಗಳು. ಈಗಿನ ಕಾಲದಲ್ಲಿ ಔಟ್ಡೋರ್ ಗೇಮ್ಸ್ ತುಂಬ ಕಡಿಮೆ ಆಗ್ತಾ ಇದೆ. ಎಲ್ಲ ಮಕ್ಕಳು ಫೋನ್ ಇಟ್ಕೊಂಡು ಫೋನ್ ಗೇಮ್ಸ್ ಆಡ್ತಾ ಇದ್ದೀವಿ. ಇವತ್ತು ಒಂದು ಒಳ್ಳೆಯ ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಲ್ಲರೂ ಇದನ್ನು ಯೂಸ್ ಮಾಡಿ. ಈಗ ನಾನು ಯಾವಾಗಲೂ ಬರ್ತಾ ಇರ್ತೇನೆ, ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೇನೆ. ಆದರೆ ಇಲ್ಲಿಯ ಜನತೆಯ ಒಂದು ಪ್ರೋತ್ಸಾಹ ಇರಲಿ, ಇಲ್ಲಿ ಭಾಗವಹಿಸುವಿಕೆಯಲ್ಲಿ ತುಂಬ ಖುಷಿ ಕೊಡುತ್ತೆ. ನಾವು ಯಾಕೆ ಒಟ್ಟಾಗಬೇಕಂತ ಹೇಳಿದರೆ, ಹಿಂದೂಗಳಲ್ಲಿ ಜಾತಿ 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 ಅಂತ ಹೇಳಿ ರಾಜಕೀಯದವರು ತುಂಬ ಅದರ ಲಾಭ ತಗೊಳ್ಳಿಕ್ಕೆ ನೋಡ್ತಾ ಇದ್ದಾರೆ. ಬಟ್ ನಾವು ರಾಜಕೀಯ ರಹಿತವಾದ ಸಂಘಟನೆ. ನಾವು ಜಾತಿ ಎಲ್ಲಿ ತನಕ ಇರ್ಬೇಕಂತ ಹೇಳಿದ್ರೆ ಮನೆ ಒಳಗೆ ತನಕ ಇರ್ಬೇಕು. ಅಂತ ಸಂಪ್ರದಾಯ ಇರಲಿ ಅಲ್ಲ, ಪೂಜಾ ವಿಧಾನಗಳಿರಲಿ, ಅದು ಮನೆ ಒಳಗೆ ತನಕ ಮಾತ್ರ. ಮನೆಯ ಹೊರಗೆ ಕಾಲಿಟ್ಟಕೊಳ್ಳೆ ಜಾತಿ ಮೇಲೂ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಎಂಬ ಭಾವನೆಯಿಂದ ಇದ್ರೆ ಮಾತ್ರ ಈ ರಾಷ್ಟ್ರ ಕಟ್ಟಲಿಕ್ಕೂ ಆಗುತ್ತೆ, ರಾಷ್ಟ್ರ ಧರ್ಮ ವೈಭವ ಸ್ಥಿತಿಗೆ ಕೊಂಡೋಗ್ಲಿಕ್ಕೂ ಆಗುತ್ತೆ. ಇಂದಿನ ಪರಿಸ್ಥಿತಿ ಮೇಲೆ ಗೊತ್ತಿರ್ಬೋದು, ರಾಷ್ಟ್ರ ಹೇಗೆ ಆಗ್ತಾ ಇದೆ, ಇಲ್ಲಿಯ ರಾಜಕೀಯದವರು ಏನೆಲ್ಲ ಷಡ್ಯಂತ್ರಗಳನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಉತ್ತರ ಕೊಡಲಿಕ್ಕೆ ಈ ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳ ಯಾವಾಗಲೂ ಸಿದ್ಧ ಇದೆ. ಏನೇ ಹಿಂದೂಗಳಿಗೂ ಎಂತಾದ್ರೂ ತೊಂದರೆ ಆದ್ರೂ, ಎನಿ ಟೈಮ್ ಆದ್ರೂ ನಾವು ಖಂಡಿತ ಅದನ್ನು ಎದುರಿಸಲಿಕ್ಕೂ ನಾವು ರೆಡಿ ಇದ್ದೇವೆ ಅಂತ ಹೇಳ್ತಾ, ಮುಂದೆ ಬರುವ ದೀಪಾವಳಿ ಹಬ್ಬದಲ್ಲಿ ಗೋಪೂಜೆ ಆಗ್ತಾ ಇದೆ. ಪ್ರತಿಯೊಂದು ಭಾರತ ದೇಶದಲ್ಲಿ ಎಲ್ಲಾ ಕಡೆಯಲ್ಲಿ ಗೋಪೂಜಾ ಕಾರ್ಯಕ್ರಮ ಆಗ್ತಾ ಇದೆ. ಈ ಸರ್ತಿ ಮಂಡಲ ಪೂಜೋತ್ಸವ ಅಂತ ಹೇಳಿ ನಮ್ಮ ವಿಷ್ಣುಮೂರ್ತಿ ಘಟಕದಲ್ಲಿ ಆಗ್ತಾ ಇದೆ. ಅಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಆಗ್ತಾ ಇದೆ. ಕಾಪು ಪ್ರಕರಣದಲ್ಲಿ ದೊಡ್ಡ ಕಾರ್ಯಕ್ರಮ ಈ ಸರ್ತಿ ಶಿವದಲ್ಲಿ ನಡೀತಾ ಇದೆ. ಹಾಗೆ ಬೇರೆ 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 ಕಡೆಯಲ್ಲಿ ನಮ್ಮ ಘಟಕಗಳಿಗೆ ಅಲ್ಲೆಲ್ಲ ಗೋಪೂಜಾ ಕಾರ್ಯಕ್ರಮ ಆಗ್ತಾ ಇದೆ. ಹಾಗೆ ಇಲ್ಲಿ ಕ್ರೀಡೋತ್ಸವ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಚಿಕ್ಕ ಮಕ್ಕಳಿಗೆ ಎಲ್ಲಾದ್ರೂ ಒಟ್ಟಾಗಬೇಕು ಅಂತ, ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಆಶೀರ್ವಾದ. ಕೆಲವರು ಓದಲಿಕ್ಕೆ ಇರ್ಬೋದು, ಕೆಲವರು ಕ್ರೀಡೆಯಲ್ಲಿ ಇರ್ಬೋದು. ಇಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡಿದವರು ಇದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ಈ ಏರಿಯಾದಲ್ಲಿ ಅಂಥವ್ರು ಇದ್ದಾರೆ ಅಂತ ಹೇಳಿದ್ಕೊಳ್ಳೆ ನಾವು ಹೆಮ್ಮೆ ಪಡಲೇಬೇಕಾಗುತ್ತೆ. ಹಾಗೂ ಯಾವಾಗಲೂ ಇಂಥ ಕ್ರೀಡೆಗೆ ವಿಶ್ವ ಪರಿಷತ್ತು ಯಾವಾಗಲೂ ಪ್ರೋತ್ಸಾಹ ಕೊಡ್ತಾ ಇರುತ್ತೆ. ಹಾಗೂ ಇಲ್ಲಿ ಬಂದ ಎಲ್ಲರಿಗೂ ಮತ್ತೊಮ್ಮೆ Hi guys, welcome to Shantina YouTube channel. ఇట్లా కూడా నీ శాంతిన అప్పు అప్పు అచ్చు అచ్చు ఉంది ఏరు మగ ఉంది ఏరు ఆంటీ ఆంటీ అక్క ఆంటీ ಮಾಮಿ ಅದು ಸೋನ್ ಚಿಕಮ್ಮ ಆಂಟಿ ಯಾವ ಮರರೆ ಎತ್ತದ ಪವರ್ ಏನೋ ಕೂಳಿಲ್ಲ ಬೆಕ್ಕದ ಊಟಕ್ಕೆ ಮಹಿಳೆಯರು ಭಾಗವಹಿಸಬೇಕು. ವೇದಿಕೆಯ ಮುಂಭಾಗದಲ್ಲಿ ಊಟಕ್ಕೆ ಮಹಿಳೆಯರಿಗೆ ಇದರಲ್ಲಿ ಮಹಿಳೆಯರಿಗೆ
ಬಾಕಿ ರಿಂಗ್ ಎಸೆತ ಇತ್ತಡು ಒಬ್ಬ ಐಟ್ ಕೆಲವರು ಉಂಡು ದೂರದಿದ್ದರು ಒಂಜಿ ರಿಂಗ್ 2 ರಿಂಗ್ ಅಂಚೆ ಮತ್ತೆ ಕೊರಿಯರು 4 ರಿಂಗ್ ಕೊರಿಯರು ಮುಟ್ಟದಿಯರು ಆಂಡಲ ಪೂರಗುಲ್ಲ ರಂಜಿಗೆ ಕ್ಯಾಶ್ ಕೊರೊಂದಿತ್ತ ಇಲ್ಕುಲ ಇದು ಪಾಡ್ರಾಜಿ ಲಾಸ್ಟಿಗೆ ರೂಪಕ್ಕ ಬಂದು 6 ಪಾಡಿಯರು ಜನಪದ ದೇಶಭಕ್ತಿ ಊಟಕ್ಕೆ ಲೆಕ್ಕದ ಈ ಪದದ ತೀರ್ಪುಗಾರರ ಇರ್ಲಿ ಮಿತ್ತು ಹೋಗ್ಕೊಂಡು ಬಾಡ್ಲಿ ಅಯ್ಯೋ ದಾನಿ ಈ ತರತಿಲ ರೂಪಕರಣ ಕರಣ ವರ್ಷಲ 6 ಭಾರತ ಆಂಟಿ ಅಲ್ಲೇನ ಆಂಟಿ ಒಂದು ಕಣ್ಣು ಬಿಡೋದಿನಾಗಲ್ವಾ ನೋಡು ನಿನ್ನ ಪಾರ್ಟಿ ಅಲ್ಲ ಹಂಚಿದ ಫಸ್ಟ್ ಸೆಕೆಂಡ್ ದುಮ್ಮುದು ವರ್ಷ ಜೋರು ಬರ್ಸ ಇತ್ತಂಡು ಒಂದ ಪನಿ ಜೋರಿಜ್ಜಿ ಬರೀ ಮನಿ ಈ ಸಲ ದುಮ್ಮುಡು ಕುಳ್ಳರಿಜ್ಜಿ ಒಂಜಿ ಶಾಲುನು 4-5 ಜನ ಒಟ್ಟು ಪಾಡ್ದು ಮಂಡೆ ಪಾಡ್ದು ಕೂತೊಂದಿತ್ತ ಬಲೆ 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 ಬಜೋಕ್ಲೆ ಮೆಲ್ಲ ಬಲೆ ಪತ್ತರ್ಜಿ ಬಿಟ್ಕೊಡು ಕೊಡು ಕೈ ಬಿಟ್ಟು ಮೆಲ್ಲ ಬಲೆ ಅಲ್ಲಿ ಅಂಚೆ ತೋರ್ಜಿ ಬಲೆ 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 ಹಾ 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 ಬಲೆ 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 ಸ್ಲೋ 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 ಹಾ ಅಲ್ಲ ಬತ್ತೀರು ಮೆಲ್ಲ 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 ಅನ್ನಿ ಫಸ್ಟ್ ಸೆಕೆಂಡ್ ಮುಡಿಯಿನ ಸ್ಪರ್ಧೆ ಉಂಡಿಗೆ ಮುಡಿಯಿನ ಮಡಲ್ ಎಲ್ಲ ನೀ ಗೋಪೂಜೆಗೆ ದೊಂಪ ಪಾಡ್ರೆ ಯೂಸ್ ಹಾಕೊಂಡು ಅವಳ ಒಂದು ಸೇವೆ ಹಾಕೊಂಡು ಮೆಲ್ಲ 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 ಏನ್ ಪಂಡೆ ಒಂದು ಫಸ್ಟ್ ಲಕ್ಕಿ 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 ಫಿರೋಲೆ ಆರ್ನ ಬೂರ್ಡು ಆರ್ನ ಫಸ್ಟ್ ಫಸ್ಟ್ ಸೆಕೆಂಡ್ ಜೋಕಲೆ ಮೆಲ್ಲ ಮೆಲ್ಲ ಪಿರಾವ್ ಜನಜ್ಜಿ ಮೆಲ್ಲ ಗೋನಿ ಚೀಲ ಊಟ ತಯಾರು ಮಾಡ್ಕೊಳ್ಳಿ ಗೋನಿ ಚೀಲ ಫಸ್ಟ್ ಇಲ್ಲ ಸೆಕೆಂಡ್ ಫಸ್ಟ್
ಫಸ್ಟ್ ಸೆಕೆಂಡ್ ಆಗಲೇ ಸ್ವಲ್ಪ ಇದು ನಂಬರ್ ಮಾಜಿದು ಏತು ಮಗಲೇನು ಮತ್ತೆ ಚೈಲ್ಡ್ಹುಡ್ ಮಾಡಿದೆ ಏನಂತ ಚೈಲ್ಡ್ಹುಡ್ ಡ್ಯಾಡಿ ಏನಂತೂ ಬರವೇ ಐತಿ ಉಪ್ಪಾಡು ಚಟ್ನಿ ಗಂಜಿ ತುಂಡೊಂಜಿಜ್ಜಿ ಮಿಸ್ಸಿಂಗ್ ತುಂಡು ಮಿಸ್ಸಿಂಗ್ ಇಶಾ ಇಶಾ ತಿದಿಯಾ ಆಯ್ತು ವೆರಿ ಗುಡ್ ಟು ಹ್ಯಾಪಿ ಯಾನು ಸುರುಕು ಬತ್ತೆ ತಾಡಿ ಅದು ಕಾಣ್ತೀರ ರೋಡ್ ಸ್ಲೋ ಬರೋದಿಲ್ಲ ಅದು ಎಣ್ಣೆ ತೆಲಿಕೆದ ಬಲ್ಲಿ अन्य कोण बोलत ईशा बोलवल बोलाल आता ईशा यान बोलवल केंद्र लिहितो ರಂಜು ಸೈಡ್ ಅಂತ ರಂಜು Inca
ಈಸಿ ಕಂಪ್ಲೀಟ್ ಕೊಡು ಅದನ್ನ ಕನ್ಫ್ಯೂಸ್ ಆಗಬೇಕು ನಾವು ಕಂಪ್ಲೀಟ್ ಹಾಂ ಮಲ್ಲೇಜ್ ನನ್ನ ಯಾನ್ಗೆ ಪತಕ ಸರಿ ಮಾಡ್ತದೀಯ ಸರಿ ಮಾಡ್ತದಿ ಅಲ್ಲ ಹಾವ ಅಂಚ ಒಂದು ಹಾಪುಲದ ವಿಡಿಯೋ ತೋಲೆ ತಿರುಪಗಾದ ಸುಚಿ ಫಸ್ಟ್ ಸೆಕೆಂಡ್ ఫోన్ ఏ అవుండా ఏ ಅದು ಬೋರ್ಡ್ ಗೊತ್ತಿದೆ ತಗಲಿಲ್ಲ ಜನ ಇದ್ದದ್ದು ಅಯ್ಯೋ ಹೇರಿಯೋ ಯಾರು ಕಟ್ಟೆ ಗೊತ್ತಲ್ಲ ಹೂವರಲಿ ಮಾಡಿದ ನೋಡಿ ಕಾಣುವ ಕಣ್ಣಿಗೊಂದು ಆನಂದ ಪರಮಾನಂದ ಆನಂದ ಪರಮಾನಂದ ಕೃಷ್ಣಾನಿಯಾಡಿದ ಲೀಲೆ ಇನ್ನೊಮ್ಮೆ ಆಡೋಣಿ ಕೃಷ್ಣಾನಿಯಾಡಿದ ಲೀಲೆ ಇನ್ನೊಮ್ಮೆ ಆಡೀಲೆ ಇನ್ನೊಮ್ಮೆ ಆಡೋಣಿ ಕೃಷ್ಣಾನಿಯಾಡಿದ ಲೀಲೆ
ಧನ್ಯವಾದಗಳು. ಮುಂದೆ ಅದ್ವಿಕ್. ಓಡಿ